ಎಲ್ಲರಿಗೂ ನಮಸ್ಕಾರ. ವಿಕಲಚೇತನ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ನೇರ ಪ್ರಸಾರ ಮಾಡಲಿಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಇದೆ. ಆ ಕಾರಣ ನಮ್ಮ ವಿಕಲಚೇತನರು ಹಾಗೂ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು, ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರು ತಿಳ್ಕೊಳ್ಳೇಬೇಕು. ಆ ಒಂದು ಕಾರಣಕ್ಕಾಗಿ ನಾನು ಈ ಟೈಮಲ್ಲಿ, ಈ ಮುಂಜಾನೆ ಟೈಮಲ್ಲಿ ನಿಮಗೆ ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ನಮ್ಮ ಒಂದು ಚಾನಲ್ ಅನ್ನ ಯಾರು ನೋಡ್ತಾ ಇದ್ದೀರಾ, ಆ ಚಾನಲ್ ಅನ್ನ ಮೊದಲ ಬಾರಿಗೆ ಯಾರು ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಅನ್ನ ಮಾಡಿ ಮತ್ತು ಇತರರಿಗೂ ಈ ಒಂದು ವಿಡಿಯೋವನ್ನ ಈಗಲೇ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ವಿಚಾರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೀವು ದಯವಿಟ್ಟು ವಿಡಿಯೋಗೆ ಲೈಕ್ ಅನ್ನ ಕೊಡಿ. ದಯವಿಟ್ಟು ಲೈಕ್ ಅನ್ನ ಕೊಡೋದ್ರಿಂದ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಕಲಚೇತನರಿಗೆ ಈ ಒಂದು ಮಾಹಿತಿ ಗೊತ್ತಾಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಲೈಕ್ ಅನ್ನ ಕೊಡಿ. ಸಾಕಷ್ಟು ಜನ ಲೈವ್ ಬಂದಿದ್ರ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಏನು ವಿಚಾರ ಅಂತ ನಾನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನಾನು ಕೆಲವರಿಗೆ ನನ್ನ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ನಮ್ಮ ವಿಡಿಯೋವನ್ನ ನೋಡ್ತೀರಾ, ಆದ್ರೆ ಅದನ್ನ ತಮ್ಮ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡೋದಿಲ್ಲ. ದಯವಿಟ್ಟು ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗ್ತದೆ. ದಯವಿಟ್ಟು ನೀವು ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಅನ್ನ ಮಾಡಿ. ತಮ್ಮಲ್ಲಿ ಒಂದು ವಿನಯಪೂರ್ವಕ ವನ್ವಿ. ಸ್ನೇಹಿತರೆ, ಈಗ ಒಂದು 2-3 ಗಂಟೆ ಹಿಂದೆ ಒಂದು ನೋಟಿಫಿಕೇಶನ್ ಬಂದಿದೆ, ಒಂದು ಸುತ್ತೋಲೆ ಬಂದಿದೆ. ನಮ್ಮ ಕರ್ನಾಟಕ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ನಿರ್ದೇಶಕರ ಕಚೇರಿಯಿಂದ ನೋಟಿಫಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೂ ಕೂಡ ಅನುಕೂಲ ಆಗ್ತದೆ, ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ದಯವಿಟ್ಟು ನೀವು ಇದನ್ನ ಶೇರ್ ಮಾಡಿ, ಲೈವ್ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಹಾಗಾದ್ರೆ ಬನ್ನಿ ಆ ಸುದ್ದಿ ಯಾವುದು ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2022-23ನೇ ಸಾಲಿಗೆ ನಮ್ಮ ವಿಕಲಚೇತನ ಇಲಾಖೆ ಕೆಲವು ಯೋಜನೆಗಳನ್ನ, ಕೆಲವು ಸ್ಕೀಮ್ಗಳನ್ನ ಆನ್ಲೈನ್ ಮತ್ತೆ ಆಫ್ಲೈನ್ ಮೂಲಕ ಅದನ್ನ ಬಿಟ್ಟಿದ್ರು. ಆದ್ರೆ ಕೆಲವು ಯೋಜನೆಗಳು ಆನ್ಲೈನ್ ಅನ್ನ ಮಾಡಿದ್ರು. ಅದರಲ್ಲಿ ವಿವಾಹ ಪ್ರೋತ್ಸಾಹಧನ ಮತ್ತೆ ಆಧಾರ್ ಯೋಜನೆ ಹಾಗೂ ವಿದ್ಯಾರ್ಥಿ ವೇತನ, ಇನ್ನು ಅನೇಕ ಸ್ಕೀಮ್ಗಳನ್ನ ಅವರು ಆನ್ಲೈನ್ ಮೂಲಕ ಬಿಟ್ಟಿದ್ರು. ಆದ್ರೆ ತಾಂತ್ರಿಕ ದೋಷದಿಂದ, ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಅದನ್ನ ನಮ್ಮ ಇಲಾಖೆ ಸಪರೇಟ್ ಇಲ್ಲ, ಹಾಗಾಗಿ ಸೇವಾ ಸಿಂಧು ಅಥವಾ ಮತ್ತೆ ಬೇರೆ ಯಾವ್ದಾರ ಒಂದು ಸುವಿಧಾ ಪೋರ್ಟಲ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಅವ್ರು ಬಿಟ್ಟಿದ್ರು. ಆ ಬಿಟ್ಟಿರೋದ್ರ ಪ್ರಕಾರ ನಮ್ಮ ವಿಕಲಚೇತನರ ಇಲಾಖೆಗೆ ಸಂಬಂಧಪಟ್ಟ ಸ್ಕೀಮ್ಗಳನ್ನ ಆ ಒಂದು ಸುವಿಧಾ ಪೋರ್ಟಲ್ ಅಲ್ಲಿ SSP ಅಲ್ಲಿ ನಾವು ಹಾಕ್ಬೇಕಾದ್ರೆ ಸ್ವಲ್ಪ ತಾಂತ್ರಿಕ ದೋಷ ಉಂಟಾಯ್ತು. ಕೆಲವೊಮ್ಮೆ ನಮ್ಮ ಇಲಾಖೆಯ ಒಂದು ತಲೆಬರಾನೇ ಅದು ಕಾಣ್ತಾ ಇರ್ಲಿಲ್ಲ. ಹಾಗಾಗಿ ಬಹಳಷ್ಟು ಜನಕ್ಕೆ ಈ ವರ್ಷ ಸೌಲಭ್ಯಗಳನ್ನ ಪಡೆಯೋದ್ರಲ್ಲಿ, ಅಂದ್ರೆ ಅರ್ಜಿ ಹಾಕೋದ್ರಲ್ಲಿ ಸಮಸ್ಯೆ ಆಯ್ತು. ಹಾಗಾಗಿ ಇದನ್ನ ಮನಗಂಡ ನಮ್ಮ ಮಾನ್ಯ ನಿರ್ದೇಶಕರು, ನಾವು ನಿರ್ದೇಶಕರಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಅವರು ದೂರದೃಷ್ಟಿ ಇಟ್ಕೊಂಡು ತುಂಬಾ ನಮ್ಮ ವಿಕಲಚೇತನರಿಗೆ ಅನುಕೂಲ ಆಗ್ತಕ್ಕಂಥ ಮತ್ತೆ ಲಾಂಗ್ ಲೈಫ್ ಬರ್ತಕ್ಕಂಥ ಯೋಜನೆಗಳನ್ನ ಈಗ ಪ್ರಸ್ತುತ ಇರ್ತಕ್ಕಂಥ ಶ್ರೀಮತಿ ಲತಾ ಕುಮಾರಿ ಮೇಡಮ್ ಅವರು ಒಂದು ಕಾರ್ಯಕ್ರಮಗಳನ್ನ ಬಿಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಮಸ್ತ ವಿಕಲಚೇತನರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಸ್ನೇಹಿತರೆ, ಈಗ ನಮಗೆ ನೀವು ಟೈಟಲ್ ಅಲ್ಲಿ ನೋಡಿದಿರಾ, ಅಂಗವಿಕಲರ ಆಧಾರ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಿಟ್ಟು ಬಂದಿದೆ. ಆ ಸುದ್ದಿ ಏನಪ್ಪಾ ಅಂತಂದ್ರೆ 2022-23ನೇ ಸಾಲಿಗೆ ಆಧಾರ್ ಯೋಜನೆ ಅಡಿ ಫಲಾನುಭವಿಗಳಿಂದ ಸ್ವೀಕೃತವಾಗಿರುವ ಅರ್ಜಿಗಳನ್ನು ಭೌತಿಕವಾಗಿ ವಿಲೆ ಮಾಡುವ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮುಂದುವರೆದು ಸುತ್ತೋಲೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಅನ್ವಯ, ಅಂದ್ರೆ ಯೋಜನಾ ವ್ಯವಸ್ಥಾಪಕ ಸುವಿಧಾ ಯೋಜನೆ ಇವರ ಇಮೇಲ್ ದಿನಾಂಕ 28/12/2022 ಸ್ವೀಕೃತ ಆಗಿರ್ತದೆ ಇಮೇಲು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾಖೆ 8 ಫಲಾನುಭವಿ ಆಧಾರಿತ ಯೋಜನೆಗಳನ್ನ ಸುವಿಧಾ ಯೋಜನೆ ಇವರಿಂದ DBT ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆಯಲ್ಲಿ ತರಲು ಸುವಿಧಾ ತಂತ್ರಾಂಶದಡಿ ಅಳವಡಿಸಿ ಸದರಿ ಯೋಜನೆಗಳನ್ನ ಆನ್ಲೈನ್ ವೇದಿಕೆಯಲ್ಲೇ ಅನುಷ್ಠಾನಗೊಳಿಸಿ
ಜಿಲ್ಲಾವಾರು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ಗಳನ್ನ ಉಲ್ಲೇಖ 2ರಲ್ಲಿ ಎಲ್ಲ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಕಲಿಸಲಾಗಿರ್ತದೆ. ಇದರಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ ಕ್ರಮ ವಹಿಸುವ ಆಧಾರ್ ಸಾಲ ಯೋಜನೆ ಒಂದಾಗಿತ್ತು. ಅಂದ್ರೆ ಎಲ್ಲವೂ ಕೂಡ ಆನ್ಲೈನ್ ಮಾಡಿರೋದ್ರಿಂದ ನಮ್ಮ ಆಧಾರ್ ವಿಕಲಚೇತನಕ್ಕೆ ಸಿಗ್ತಕ್ಕಂಥ ಆಧಾರ್ ಯೋಜನೆ ಏನೀಗ 1 ಲಕ್ಷ ರೂಪಾಯಿ ಆಧಾರ್ ಯೋಜನೆಯ ಒಂದು ಮೊತ್ತ ಆಗಿದೆ. 50,000 ರೂಪಾಯಿ ನಮ್ಮ ಇಲಾಖೆಯಿಂದ ನೀಡ್ತಾರೆ. ಮತ್ತೆ 50,000 ರೂಪಾಯಿ ಸಬ್ಸಿಡಿಯನ್ನ ಇಲ್ಲ ಲೋನ್ ಅನ್ನ ಬ್ಯಾಂಕ್ನವ್ರು ನೀಡ್ತಾರೆ. ಸಬ್ಸಿಡಿ ನಮ್ಮ ಇಲಾಖೆ ನೀಡ್ತಕ್ಕಂತ ಒಂದು ಕಾರ್ಯಕ್ರಮ ಇದು. ಸ್ವಯಂ ಉದ್ಯೋಗ ಮಾಡಲಿಕ್ಕೆ ನಮ್ಮ ವಿಕಲಚೇತನಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಸರ್ಕಾರ ಜಾರಿ ಮಾಡಿತ್ತು. ಅದರ ಅನ್ವಯ ಸಭೆಯಲ್ಲಿ ಎಲ್ಲಾ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಆಧಾರ್ ಯೋಜನೆಗೆ ಸಂಬಂಧಿಸಿದಂತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ವಿಲೇ ಮಾಡಲು ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇದೆ ಹಾಗೂ ಪ್ರಸ್ತುತ ಆರ್ಥಿಕ ವರ್ಷ ಮುಕ್ತಾಯವಾಗುತ್ತಿರುವುದರಿಂದ ಅರ್ಜಿಗಳನ್ನು ವಿಲೇ ಮಾಡಲು ಸಮಯದ ಅಭಾವದ ಬಗ್ಗೆ ತಿಳಿಸುತ್ತಾರೆ. ಅದರಂತೆ ಉಲ್ಲೇಖ 3ರ ಸಭೆಯಲ್ಲಿ ಚರ್ಚಿಸಿದ ವಿಷಯವನ್ನು ಯೋಜನಾ ನಿರ್ದೇಶಕರು ಸುವಿಧಾ ಯೋಜನೆ ಇವರಿಗೆ ಇಮೇಲ್ ಮೂಲಕ ತಿಳಿಸಿದ್ದು, ಸದರಿ ಇಮೇಲ್ಗೆ ಯೋಜನಾ ನಿರ್ದೇಶಕರು ಸುವಿಧಾ ಯೋಜನೆ ಇವರು ಆಧಾರ್ ಯೋಜನೆಯನ್ನು ಪ್ರಸ್ತುತ ಸಾಲಿನಲ್ಲಿ ಭೌತಿಕವಾಗಿ ಆಫ್ಲೈನ್ ಮೂಲಕವೇ ಅರ್ಜಿಗಳನ್ನು ವಿಲೇ ಮಾಡಲು ಅಭಿಪ್ರಾಯ ನೀಡಿರುತ್ತಾರೆ. ಎಲ್ಲ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಹೇಳಿರ್ತಾರೆ, ಇಲ್ಲ ಸರ್ ಇದು ಆನ್ಲೈನ್ ಮೂಲಕ ತಗೊಂಡು ನಮಗೆ ವಿಲೇ ಮಾಡಕ್ಕೆ ಈ ಅರ್ಜಿಗಳನ್ನ ಮುಂದುವರ್ಸಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ಇದನ್ನ ಆಫ್ಲೈನ್ ಮೂಲಕವೇ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಭಿಪ್ರಾಯವನ್ನ ಮಾನ್ಯ ನಿರ್ದೇಶಕರ ಹತ್ರ ಹೇಳಿದಾಗ, ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಾಲಿನ ಆರ್ಥಿಕ ವರ್ಷ ಅಂತ್ಯವಾಗುತ್ತಿರುವುದರಿಂದ ಹಾಗೂ ಆಯವ್ಯಯ ವ್ಯಪಗತವಾಗುವ ಕಾರಣ ಆಧಾರ ಯೋಜನೆ ವಿಕಲಚೇತನ ಫಲಾನುಭವಿಗಳಿಗೆ ಯೋಜನಾ ಸೌಲಭ್ಯ ತಲುಪದೆ ವಂಚಿತರಾಗುವ ಹಿನ್ನೆಲೆಯಲ್ಲಿ ಆಧಾರ್ ಯೋಜನೆಯಡಿಯಲ್ಲಿ ಪ್ರಸ್ತುತ ಸಾಲಿನ ಸ್ವೀಕೃತ ಅರ್ಜಿಗಳನ್ನು ನಿಯಮಾನುಸಾರ ಭೌತಿಕವಾಗಿ ಆಫ್ಲೈನ್ ವಿಲೇ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ. ಕೆಎಸ್ ಲತಾ ಕುಮಾರಿ, ನಿರ್ದೇಶಕರು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಬೆಂಗಳೂರು. ಇವರು ಇದೀಗ ಕೆಲವು ಗಂಟೆಗಳ ಹಿಂದೆ ಒಂದು ಆದೇಶವನ್ನು ಹೊರಡಿಸಿ ಇದನ್ನ ತಿಳಿಸಿದ್ದಾರೆ ಎಲ್ಲ ಜಿಲ್ಲೆಯ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ. ಹಾಗಾಗಿ ತಾವು ಈ ಒಂದು ವಿಚಾರನ ಎಲ್ಲ ನಮ್ಮ ವಿಶೇಷ ಚೇತನರಿಗೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಈ ವಿಚಾರವನ್ನು ತಿಳ್ಕೋಬೇಕು. ಹಾಗಾಗಿ ನಾನು ಈಗ ಲೈವ್ ಕಾರ್ಯಕ್ರಮ ಬಂದು ನಿಮಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ಸಾಕಷ್ಟು ಜನ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಕ್ ಆಗ್ಲಿಲ್ಲ ಅಂತವ್ರು ಬಹಳ ಬೇಜಾರಾಗಿದ್ದಾರೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ಅನ್ವಯ ಏನಪ್ಪಾ ಅಂದ್ರೆ ತಾಲೂಕಿಗೆ 3 ಜನರಿಗೆ ಆಧಾರ್ ಯೋಜನೆಯನ್ನ ಸರ್ಕಾರ ನೀಡ್ತದೆ. 50,000 ರೂಪಾಯಿ ಇಲಾಖಾ ವತಿಯಿಂದ, 50,000 ರೂಪಾಯಿ ಬ್ಯಾಂಕ್ ವತಿಯಿಂದ ಸಾಲವನ್ನ ಮಂಜೂರು ಮಾಡ್ತಾರೆ ಸ್ವಯಂ ಉದ್ಯೋಗ ಮಾಡ್ಲಿ ಅಂತ ಹೇಳ್ಬಿಟ್ಟು. ಇದು ಕೂಡ ಬರೋದೇ 3, ಅದರಲ್ಲಿ ಇದು ಕೂಡ ಮಿಸ್ ಆಗುವಂತ ಚಾನ್ಸಸ್ ಈ ವರ್ಷ ಇತ್ತು. ಅದನ್ನ ಮನಗೊಂಡ ನಮ್ಮ ಮಾನ್ಯ ನಿರ್ದೇಶಕರು ಈಗ ಭೌತಿಕವಾಗಿ ಅರ್ಜಿಗಳನ್ನು ತಗೊಂಡು, ಲಿಖಿತ ಅರ್ಜಿಗಳನ್ನ ತಗೊಂಡು ಸೂಕ್ತ ದಾಖಲಾತಿಗಳು ತಮಗೆಲ್ಲ ಗೊತ್ತಿರಬಹುದು. ವಿಕಲಚೇತನರ ಒಂದು UDI ಕಡ್ಡಾಯವಾಗಿರ್ತದೆ, ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತೆ ಯಾವುದೇ ಸಾಲ ಅವ್ರು ತಗೊಂಡಿರಬಾರ್ದು, ಮತ್ತೆ ಆ ಪ್ರಸ್ತುತ ನಿಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕಿನ ಒಂದು NOCಗಳನ್ನ, ಅಂದ್ರೆ ಯಾವುದೇ ಒಂದು ಸಾಲ ಪಡೆದಿಲ್ಲ ಅಂತ ಹೇಳ್ಬಿಟ್ಟು ಒಂದು ದೃಢೀಕರಣ ಪತ್ರವನ್ನು ನೀವು ಕೊಡಬೇಕಾಗ್ತದೆ. ಯೋಜನಾ ವರದಿಯನ್ನು ಸಹ ನೀವು ಸಿದ್ಧ ಮಾಡಿ ಆ ಒಂದು ಅರ್ಜಿ ಜೊತೆಗೆ ಲಗತ್ ಮಾಡಿಕೊಡ್ಬೇಕಾಗ್ತದೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಐಡೆಂಟಿ ಕಾರ್ಡ್, ಕ್ಯಾಸ್ಟ್ ಇನ್ಕಮ್, ನಿವಾಸಿ ಧ್ರುವೀಕರಣ ಪತ್ರ ಮತ್ತು ಭಾವಚಿತ್ರ, UDI ಕಾರ್ಡ್ ಇದನ್ನೆಲ್ಲ ಸೇರಿಸಿ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಅಥವಾ ತಾಲೂಕು ವಿವಿಧೋದ್ದೇಶ ಪಂಚಾಯತಿ ಕಾರ್ಯಕರ್ತರ ಮೂಲಕ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳಿಗೆ 30ನೇ ತಾರೀಕು, ಜನವರಿ 30ನೇ ತಾರೀಕು ಒಳಗಡೆ ನೀವು ಆಧಾರ್ ಯೋಜನೆ ಅರ್ಜಿಗಳನ್ನು ತಲುಪಿಸಿದೆ ಆದ್ರೆ ಅದಕ್ಕೆ ಒಂದು ಸಂದರ್ಶನ ಇರ್ತದೆ. ಸಂದರ್ಶನ ಆದ್ಮೇಲೆ ನೇರವಾಗಿ ಅವರಿಗೆ ಸೆಲೆಕ್ಷನ್ ಆದವರಿಗೆ ನೇರವಾಗಿ ಬ್ಯಾಂಕ್ ಮೂಲಕ RTGS ಮೂಲಕ ನಮ್ಮ ಇಲಾಖಾ ವತಿಯಿಂದ ಹಣವನ್ನು ಪಾವತಿ ಮಾಡಲಾಗ್ತದೆ. ಇದು ಪುನಃ ಕಟ್ಟಬೇಕಾಗ್ತದೆ. ಅದನ್ನು ಕೂಡ ನೀತಿ ನಿಯಮಗಳು ಅದರಲ್ಲಿದೆ. ಆ ಅಪ್ಲಿಕೇಶನ್ ಅಲ್ಲೂ ಕೂಡ ಎಲ್ಲ ನಿಬಂಧನೆಗಳು ಅವಿವೆ. ಅದನ್ನ ನೀವು ಓದಿ ಕ್ಲೀನ್ ಆಗಿ ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಲೈವ್ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಕರಿಬೇಕಾಯ್ತು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಈ ಒಂದು ಏನಂತೀರ ಬಜೆಟ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಆ ಬಜೆಟ್ ಕಾರ್ಯಕ್ರಮದ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ವರದಿ, ನಮ್ಮ ವಿಕಲಚೇತನರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಯಾವೆಲ್ಲ ಸೌಲಭ್ಯಗಳು ನಮ್ಮ ವಿಕಲಚೇತನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನಮ್ಮ ಚಾನೆಲ್ ಮೂಲಕ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒಂದು ತಿಳಿಸುವ ಕಾರ್ಯಕ್ರಮವನ್ನ ಬರುವ ಭಾನುವಾರ ದಿನ ಮಧ್ಯಾಹ್ನ 2 ಗಂಟೆಗೆ, ಬರುವ ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ ನಾನು ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ಬೇಕಂತಿದ್ದೀನಿ. ಹಾಗಾಗಿ ದಯವಿಟ್ಟು ಈಗಲೇ ತಾವುಗಳು ನನ್ನ ನಂಬರನ್ನ, ಈಗಾಗಲೇ ನೀವು ಎಲ್ಲಾ ಗ್ರೂಪ್ಗಳಲ್ಲಿ ನನ್ನ ನಂಬರ್ ಸೇವ್ ಆಗಿದೆ, ನಮ್ಮ ನಂಬರ್ಗೆ ಅಥವಾ ವಿಕಲಚೇತನರ ವಾಣಿ ನ್ಯೂಸ್ ಚಾನಲ್ ಇದೆ, ಆ ಒಂದು ಗ್ರೂಪ್ಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಅಂದ್ರೆ ನಮ್ಮ ವಿಶೇಷ ಚೇತನರಿಗೆ ಯಾವೆಲ್ಲ ಸ್ಕೀಮ್ಗಳು ಬೇಕು, ಈ ವರ್ಷದ ಬಜೆಟ್ ನಲ್ಲಿ
ಯಾವ ಯಾವ ಹೊಸ ಯೋಜನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು, ಮತ್ತೆ ನಮ್ಮ ಸಮಸ್ಯೆಗಳು ಏನು ಅಂತಕ್ಕಂಥದ್ದನ್ನ ನೀವು ವಾಟ್ಸಪ್ ಮೂಲಕ ಬರೆದು ಒಂದು ಲೇಖನವನ್ನು ಕಳಿಸ್ಬೋದು. ಅಥವಾ ನಿಮ್ಮ ಅಭಿಪ್ರಾಯವನ್ನು 2 ಸಾಲು, 3 ಸಾಲು ಅಥವಾ 5 ಸಾಲು ಒಳಗಡೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಬಾಗಲಕೋಟೆ ಜಿಲ್ಲೆಯಿಂದ ಬರ್ತಾ ಇದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಬಾಲಾಜಿ ಟ್ರಸ್ಟ್, ಇನ್ನರ್ ವೀಲ್ ಕ್ಲಬ್ ಹಾಗೂ ಹುಬ್ಬಳ್ಳಿಯ ಮಹಾವೀರ ಲಿಂಬ ಸೆಂಟರ್ ಸಹಯೋಗದಲ್ಲಿ ಜನವರಿ 29ರಂದು ಬೆಳಗ್ಗೆ 11ರಿಂದ ಜೈಪುರ ಕೃತಕ ಕಾಲು ಜೋಡಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ವಿದ್ಯಾಗಿರಿಯಲ್ಲಿರುವ ಬಾಲಾಜಿ ಮಂದಿರ ಸಭಾಂಗಣದಲ್ಲಿ ವಿಕಲಚೇತನಗೆ ಅಥವಾ ಕಾಲುಗಳ ಅಳತೆ ತೆಗೆದುಕೊಳ್ಳಲಾಗುವುದು. ಅವಶ್ಯಕ ಮಾಹಿತಿಯನ್ನು ಪಡೆದುಕೊಳ್ಳಲಾಗುವುದು. ಕೃತಕ ಕಾಲು ಜೋಡಣಾ ದಿನಾಂಕವನ್ನು ಮುಂದೆ ತಿಳಿಸುತ್ತಾರೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಚೇರ್ಮನ್ ಆನಂದ್ ಎಸ್ ಜಗಜಿನಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶಿಬಿರದಲ್ಲಿ ಅಂಗವಿಕಲರಿಗೆ ಉಚಿತವಾಗಿ ಜೈಪುರ ಕೃತಕ ಕಾಲುಗಳನ್ನು ಜೋಡಿಸಲಾಗುವುದು. ಕಾಲು ಜೋಡಣೆಯಿಂದ ಸುಲಭವಾಗಿ ಅವರು ನಡೆದಾಡಬಹುದು, ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಬೈಸಿಕಲ್ ತುಳಿಬಹುದು, ಸಾಮಾನ್ಯ ಮನುಷ್ಯರಂತೆ ಎಲ್ಲಾ ಚಟುವಟಿಕೆಗಳಲ್ಲಿ ಅವರು ತೊಡಗಬಹುದು ಅಂತ ಅವರು ಹೇಳಿದ್ದಾರೆ. ಮಾಹಿತಿ ಹಾಗೂ ಶಿಬಿರದಲ್ಲಿ ಪಾಲ್ಗೊಳ್ಳಲು ಆನಂದ್ ಅವರ ಮೊಬೈಲ್ ಸಂಖ್ಯೆ 9845 16 71 86. ಇನ್ನೊಂದ್ಸತಿ ಮೊಬೈಲ್ ನಂಬರ್ ಹೇಳ್ತೀನಿ, 9845167186. ಗೀತಾ ಅವರ ಮೊಬೈಲ್ ಸಂಖ್ಯೆ 8971007921 ಅಥವಾ ಶ್ಯಾಮ್ ಅವರ ಮೊಬೈಲ್ ಸಂಖ್ಯೆ 9739369355. ಇವರನ್ನ ಸಂಪರ್ಕ ಮಾಡಬಹುದು ಅಂತ ಹೇಳಿದರೆ, ದಯವಿಟ್ಟು ಈ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಹಾಗೂ ವಿವಿಧೋದ್ದೇಶ ಹಾಗೂ ನಗರ ಪುನಸ್ತಿ ಕಾರ್ಯಕರ್ತರು ಕೈ ಜೋಡಿಸಿ ನಮ್ಮ ದೈಹಿಕ ವಿಕಲಚೇತನರಿಗೆ ಆ ಕ್ಯಾಂಪಿಗೆ ಕಳಿಸ್ಬೇಕು. ಕ್ಯಾಂಪಿಗೆ ಕಳಿಸೋಕ್ಕಿಂತ ಮುಂಚೆ ಈ ನಾನು ಹೇಳಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೋರಿದ್ದಾರೆ. ದಯವಿಟ್ಟು ಈ ಕೆಲಸವನ್ನು ತಾವು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ವಿಕಲಚೇತನರ ವಿಶೇಷ ಗ್ರಾಮ ಸಭೆಗಳು ನಡೀತಾ ಇದಾವೆ. ಕೆಲವು ಜಿಲ್ಲೆಗಳಲ್ಲಿ ಪೂರ್ಣ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಇನ್ನು, ನಮ್ಮ ಜಿಲ್ಲೆಯಲ್ಲಿ ಇನ್ನು ಸ್ವಲ್ಪ ಬಾಕಿ ಇದೆ, ನಡೀತಾ ಇದಾವೆ. ಆಲ್ಮೋಸ್ಟ್ ಈಗ 90% ಎಲ್ಲ ಕವರ್ ಆಗಿದೆ. ಒಂದು ವಿಚಾರ, ನಮ್ಮ ವಿಶೇಷ ಸಮನ್ವಯ ಸಭೆಗಳಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ, ನಾನು ಸ್ವಲ್ಪ ಗ್ರಾಮ ಪಂಚಾಯತಿಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಮಾತಾಡಿದೆ. ಅಲ್ಲಿ ಒಂದು ವಿಚಾರ ನನಗೆ ಕೇಳಲಿಕ್ಕೆ ಬಂತು. ಘನ ಸರ್ಕಾರ ಸುಮಾರು ವರ್ಷಗಳಿಂದ ನಮ್ಮ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನ ಕೊಡ್ತಾ ಇದೆ. ಮತ್ತೆ ಟ್ರೈಸಿಕಲ್ ಕೊಡ್ತಾ ಇದೆ, ವೀಲ್ ಚೇರ್ ಕೊಡ್ತಾ ಇದೆ, ಶ್ರವಣ ಸಾಧನ ಕೊಡ್ತಾ ಇದೆ, ಊರ್ಗೋಲು, ಹೀಗೆ ಪ್ರತಿಯೊಂದು ಅವರಿಗೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಾಧನ ಸಲಕರಣೆಗಳನ್ನ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಈ ನೀಡಿರ್ತಕ್ಕಂತಹ ಸಾಧನ ಸಲಕರಣೆಗಳು ಕೆಟ್ಟೋದ್ರೆ, ಮುರಿದು ಹೋದ್ರೆ ಅಥವಾ ಬಳಕೆ ಆಗದಂಗೆ ವೇಸ್ಟ್ ಆದ್ರೆ ಅದಕ್ಕೆ ನಮ್ಮ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಬಜೆಟ್ ಅಲ್ಲಿ ಅವರಿಗೆ ಸುಮಾರು ಒಂದು 20-25 ವರ್ಷದಿಂದ ಕಿವಿ ಕೇಳಿಸ್ತಾ ಇರ್ಲಿಲ್ಲ. ನಾವು ಅವ್ರನ್ನ ನಮ್ಮ ಆಫೀಸಿಗೆ ಕರೆಸ್ಬಿಟ್ಟು ಒಂದು ಒಳ್ಳೆ ಶ್ರವಣ ಸಾಧನವನ್ನ ಅವರಿಗೆ ಕೊಟ್ವಿ. ಕೊಟ್ಟಾಗ ಅಜ್ಜಿ ಬಹಳ ಸಂತೋಷದಿಂದ ಶ್ರವಣ ಸಾಧನ ಹಾಕೊಂಡು ಹೊರಗಡೆ ಪ್ರಪಂಚದ ಆಸ್ವಾದವನ್ನ ಪಡ್ಕೊಂತು. ಏನು ಶಬ್ದ ಕೇಳಿಸ್ತಾ ಇರ್ಲಿಲ್ಲ, 20 ವರ್ಷದಿಂದ ಅವ್ರಿಗೆ ಕಿವಿನೇ ಕೇಳಿಸ್ತಾ ಇಲ್ಲ ಅಂತ ಅಜ್ಜಿ ಬಹಳ ಸುಖವಾಗಿ, ಬಹಳ ಸಂತೋಷದಿಂದ ನನ್ನ ಮುಂದೆ ಹೇಳ್ತು, ಅಪ್ಪ ನನಗೆ ಹೀಗೆ ಕೇಳಿಸ್ತಾ ಇದೆ, ನನ್ನ ಹೆಸರು ಲಕ್ಷ್ಮಮ್ಮ, ಹಾಗೆ ಹೀಗೆ ಅಂತ ಅವ್ರ ಹೆಸರೆಲ್ಲ ಹೇಳ್ಕೊಂಡು ತುಂಬಾ ಸಂತೋಷ ವ್ಯಕ್ತಪಡಿಸ್ತು. ಆದ್ರೆ ಒಂದು 10 ವರ್ಷದಿಂದ ಅವರಿಗೆ ಒಂದು ಸಾಧನ ಸಲಕರಣೆ ಕೊಟ್ಟಿದ್ರಂತೆ, ಅದು ಕೆಟ್ಟೋಗಿದೆ. ಅದು ಮತ್ತೆ ಹಾಗೆ ಇಟ್ಬಿಟ್ಟಿದ್ದಾರೆ. ಅವರು ರಿಪೇರಿ ಮಾಡ್ಕೊಂಡು ದುಡ್ಡಿಲ್ಲ, ಬರ್ತಕ್ಕಂಥ ಪೋಷಣ ಭತ್ಯೆಯಲ್ಲಿ ಅವರು ಜೀವನವನ್ನ ಮಾಡ್ತಾ ಇದ್ರು. ಅದನ್ನ ನೋಡಿ ನನಗೆ ಬಹಳ ಮನಸ್ಸಿಗೆ ದುಃಖ ಆಯ್ತು. ಸರ್ಕಾರ ಅದೇನೋ ಕೊಡ್ತಾ ಇದೆ, ಅದೇ ನಡುವಂತರ ಅದು ಕೆಟ್ಟೋದ್ರೆ ರಿಪೇರಿ ಮಾಡಕ್ಕೆ ಅವ್ರ ಹತ್ರ ಕಾಸಿರೋದಿಲ್ಲ, ಮತ್ತೆ ಹೋಗಕ್ಕಾಗಲ್ಲ, ಅವ್ರಿಗೆ ಕಿವಿ ಕೇಳಿಸೋದಿಲ್ಲ, ಕೆಲವರಿಗೆ ಮಾತು ಬರೋದಿಲ್ಲ. ಇಂಥ ಒಂದು ಸಿಚುವೇಶನ್ ನಾನು ನೋಡಿದಾಗ ನನಗೊಂದು ಅನಿಸ್ತು, ಯಾಕೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಒಂದು ವಿಶೇಷ ವಿಕಲಚೇತನ ಸಮನ್ವಯ ಸಭೆಗಳಲ್ಲಿ ಒಂದು ಠರಾವನ್ನ ಪಾಸ್ ಮಾಡಿ, ಒಂದು ಪಂಚಾಯತಿ ಮಟ್ಟದಲ್ಲಿ ಒಂದು ನಿಬಂಧನೆಯನ್ನ ಪಾಸ್ ಮಾಡಿ ಸರ್ಕಾರಕ್ಕೆ ನಾವು ಮನವಿಯನ್ನ ಕೊಡಬಾರ್ದು. ಅಂದ್ರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ಒಂದು ರಿಪೇರಿ ಘಟಕ, ಶ್ರವಣ ಸಾಧನ ಕೆಟ್ಟೋದ್ರೆ ರಿಪೇರಿ ಘಟಕ, ಸೈಕಲ್ ಕೆಟ್ಟೋದ್ರೆ ರಿಪೇರಿ ಘಟಕ, ಅಥವಾ ಊರ್ಗೋಲು, ಅಥವಾ ನಮ್ಮ ಈಗೇನು ಯಂತ್ರಚಾಲಿತ ವಾಹನ ಕೊಡ್ತಾ ಇದೀವಿ ಅದು ಕೆಟ್ಟೋದ್ರೆ ರಿಪೇರಿ ಮಾಡುವಂತ ಒಂದು ಘಟಕಗಳನ್ನ ನಮ್ಮ ರಾಜ್ಯ ಸರ್ಕಾರ ಉಚಿತವಾಗಿ ತಾಲೂಕಿಗೆ ಒಂದು ಮಂಜೂರು ಮಾಡಿದ್ರೆ ಅದರಲ್ಲಿ 2 ಅನುಕೂಲ. ಒಂದು, ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವ್ರು ಆ ಒಂದು ರಿಪೇರಿ ಘಟಕದಲ್ಲಿ ತಗೊಂಬಂದು ಅದನ್ನ ಸಾಧನ ಸಲಕರಣೆ ರಿಪೇರಿ ಮಾಡ್ಕೊಂಡು ಪುನಃ ಬಳಸ್ಬೋದು. ಒಂದು. ಎರಡನೇದು,
ನಮ್ಮ ವಿಶೇಷ ಚೇತನರಿಗೆ ಅಂಗವಿಕಲರಿಗೆ ಆ ಒಂದು ಸಾಧನ ಘಟಕ ಏನಿರುತ್ತೆ, ರಿಪೇರಿ ಘಟಕ, ಅದು ವರ್ಕ್ಶಾಪ್ ಅಂತ ಹೇಳ್ತೀವಿ, ಅದರಲ್ಲಿ ಅವರಿಗೆ ಉದ್ಯೋಗವನ್ನು ಕೊಟ್ಟಂಗೆ ಆಗ್ತದೆ. ಅದು ಸರ್ಕಾರ ನಡೆಸಬೇಕು. ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಅಧೀನದಲ್ಲಿ ಆ ಒಂದು ಘಟಕವನ್ನು ನಡೆಸುವಂತ ವ್ಯವಸ್ಥೆ ಮಾಡಬೇಕು. ಇದು ನನ್ನ ಆಸೆ. ಇದು ಒಂದು ನಮ್ಮ ಕರ್ನಾಟಕದ ಸಮಸ್ತ ವಿಕಲಚೇತನರ ಪರವಾಗಿ ಇದೊಂದು ನನ್ನ ಆಸೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನೋಡ್ರಿ, ಇವರು ಸುಮಾರು 20 ವರ್ಷಗಳಿಂದ ಕಿವಿ ಕೇಳ್ತಾ ಇರ್ಲಿಲ್ಲ. ಇವ್ರಿಗೆ ಶ್ರವಣ ಸಾಧನ ಕೊಟ್ಟಿದೀವಿ, ಆದ್ರೆ ಅದು ಕೆಟ್ಟೋಗಿದೆ. ಕೆಟ್ಟೋಗಿರೋದ್ರಿಂದ ಅವ್ರಿಗೆ ರಿಪೇರಿ ಮಾಡಿಸ್ಕೊಳ್ಳುವಂತ ಶಕ್ತಿ ಇಲ್ಲ ಅವರು. ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಏನು ಬರ್ತಕ್ಕಂಥ ಬಜೆಟ್ ಅಲ್ಲಿ ತಾವು ನಮ್ಮ ವಿಶೇಷ ಚೇತನರಿಗೆ ವಿಶೇಷ ಯೋಜನೆಗಳನ್ನು ಘೋಷಣೆ ಮಾಡಲಿದ್ದೀರಾ. ಅದರಲ್ಲಿ ನಾನು ತಮ್ಮಲ್ಲಿ ಸಮಸ್ತ ನಮ್ಮ ವಿಕಲಚೇತನ ಪರವಾಗಿ ಮನವಿ ಮಾಡ್ತಾ ಇರೋದೇನಪ್ಪಾ ಅಂದ್ರೆ, ಒಂದು ವಿಶೇಷವಾಗಿರ್ತಕ್ಕಂಥ ರಿಪೇರಿ ಘಟಕ, ವರ್ಕ್ಶಾಪ್ ಅಂತ ಹೇಳ್ತೀವಿ. ಅಂದ್ರೆ ಮೋಟರ್ ಸೈಕಲ್ ರಿಪೇರಿ ಮಾಡೋದಾಗಿರ್ಬೋದು, ಅದರಲ್ಲಿ ಯಂತ್ರಚಾಲಿತ ವಾಹನ, ವೀಲ್ ಚೇರು, ಕಿವಿ ಮಿಷಿನು, ಮತ್ತೆ ಬೇರೆ ಬೇರೆ ಬ್ರೈಲ್ ಕಿಟ್ಟು ಅಂತವ್ ಏನ್ ಕೆಟ್ಟೋದ್ರು ಕೂಡ ತಾಲೂಕು ಮಟ್ಟದಲ್ಲಿ ಒಂದು ಕೇಂದ್ರ ಅದನ್ನ ಸ್ಥಾಪನೆ ಮಾಡಿದ್ರೆ ಅದರ ಮೂಲಕ ನಮ್ಮ ವಿಶೇಷ ಚೇತನರಿಗೆ ಆ ಒಂದು ಹೆಲ್ಪ್ ಮಾಡುವಂತ ಕೆಲಸ ಆಗ್ಲಿ. ಮತ್ತೆ ಅದರಲ್ಲಿ ವರ್ಕ್ ಮಾಡೋರು ಕೂಡ ನಮ್ಮ ವಿಶೇಷ ಚೇತನರಾಗಿರ್ಬೇಕು. ಅದರಲ್ಲಿ ಅವ್ರಿಗೆ ತರಬೇತಿ ಕೊಡಬೇಕು. ತರಬೇತಿ ಕೊಡೋಕೆ ಈಗಾಗಲೇ ನಾನು ಕೇಳ್ಪಟ್ಟಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಸಾಯಿ ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಮ್ಮ ಒಬ್ಬ ಸ್ನೇಹಿತರು ಸರ್ಕಾರಕ್ಕೆ ಕುರಿತು ಮನವಿನ ಸಲ್ಲಿಸಿದಾರಂತವ್ರು. ನಾವು ತರಬೇತಿಯನ್ನ ಕೊಡ್ತೀವಿ, ರಿಪೇರಿ ಘಟಕ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಆ ಕೆಟ್ಟೋಗಿರ್ತಕ್ಕಂಥ ಸಾಧನ ಸಲಕರಣೆಗಳನ್ನ ಯಾವ ರೀತಿ ರಿಪೇರಿ ಮಾಡಿ ಫಲಾನುಭವಿಗಳಿಗೆ ಕೊಡಬೇಕು ಅನ್ನೋದನ್ನ ಅವರು ತರಬೇತಿ ಕೊಡೋಕೆ ಸಿದ್ಧರಿದ್ದಾರೆ. ಈ ಕುರಿತು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ಸರ್ಕಾರದವರು ದಯವಿಟ್ಟು ಈ ವಿಚಾರವನ್ನ ಗಂಭೀರವಾಗಿ ಯೋಚನೆ ಮಾಡಿ ಎಲ್ಲ ತಾಲೂಕುಗಳಲ್ಲಿ ವಿಶೇಷ ಚೇತನರಿಗೆ ಒಂದು ರಿಪೇರಿ ಘಟಕವನ್ನ ಮಂಜೂರು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಸಚಿವರಲ್ಲಿ ಹಾಗೂ ಎಲ್ಲ ಸರ್ಕಾರದ ಸಚಿವ ಮಟ್ಟದ ಅಧಿಕಾರಿಗಳಲ್ಲಿ ನಾನು ವಿನಮ್ರ ಮನವಿಯನ್ನು ಮಾಡ್ಕೊಂತ ಇವತ್ತು ಲೈವ್ ಬಂದು ಈ ಆಧಾರ ಯೋಜನೆ ಕುರಿತು ಏನು ಈಗ ಗೊಂದಲ ಇತ್ತು ಅದನ್ನ ಮಾನ್ಯ ನಿರ್ದೇಶಕರು ನಿವಾರಣೆ ಮಾಡಿದ್ದಾರೆ. ಅದನ್ನ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು. ಅದಕ್ಕೆ 30ನೇ ತಾರೀಕು, ಜನವರಿ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅಗತ್ಯ ದಾಖಲಾತಿಗಳನ್ನ ಕ್ರೋಢೀಕರಣ ಮಾಡಿ ನಮ್ಮ ಗ್ರಾಮೀಣ ಕುಂಸ್ತಿ ಕಾರ್ಯಕರ್ತರು ಅಥವಾ ವಿವಿಧೋದ್ದೇಶ ಕುಂಸ್ತಿ ಕಾರ್ಯಕರ್ತರ ಮೂಲಕ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ ನೀವು ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಮತ್ತೆ ಕೆಲವರು ಈಗ ಕಾಮೆಂಟ್ ಅಲ್ಲಿ ಹಾಕಿದ್ರ 250 ಕಿಲೋಮೀಟರ್ ಇಂದ 500 ಕಿಲೋಮೀಟರ್ ಬಸ್ ಪಾಸ್ ವಿಸ್ತರಣೆ ಮಾಡಿ ಅಂತ. ತುಂಬಾ ಒಳ್ಳೆ ವಿಚಾರ. ನಾಳೆ ಭಾನುವಾರ ಬರ್ತಕ್ಕಂತ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನ್ನವು ಕೆಲವು ಸಲಹೆಗಳು, ಈ ವರ್ಷದ ಬಜೆಟ್ಗೆ ಯಾವೆಲ್ಲ ಯೋಜನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಜಾರಿ ಮಾಡಬೇಕು ಅಂತಕ್ಕಂಥ ಕೆಲವು ಸಲಹೆಗಳನ್ನ ನಾನು ಬರ್ಕೊಂಡು ತಮ್ಮ ಮುಂದೆ ಹೇಳಲಿದ್ದೇನೆ. ತಾವು ಕೂಡ ವಾಟ್ಸ್ಆಪ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ಅಥವಾ ನಮ್ಮ ಚಾನಲ್ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ಕಳಿಸಿದ್ರೆ ನಾನು ಅದನ್ನು ಖಂಡಿತ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಲೈವ್ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.